ಮಂಗಳೂರಿನ ಪ್ರಮುಖ ಶಾಪಿಂಗ್ ಮಾಲ್ ಸಿಟಿ ಸೆಂಟರ್ನಲ್ಲಿ ಇಂಡಲ್ಜ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವನ್ನು ಆಯೋಜಿಸಲಾಗಿದೆ. ಇನ್ನು ವಿಶ್ವ ಪರಿಸರ ದಿನದ ಪ್ರಯುಕ್ತ ರಸಪ್ರಶ್ನೆ ಸ್ಪರ್ಧೆಯನ್ನ ನಡೆಸಲಾಯಿತು. ಮಂಗಳೂರಿನ ಹೆಸರಾಂತ ಮಾಲ್ಗಳಲ್ಲಿ ಒಂದಾದ ಸಿಟಿ ಸೆಂಟರ್ಗೆ 8ನೇ ವರ್ಷ ಪೂರೈಸಿದೆ. ಈ ಪ್ರಯುಕ್ತ ಇಂಡಲ್ಜ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವೂ ನಡೆಯುತ್ತಿದೆ. ಗ್ರಾಹಕರಿಗಾಗಿ ವಿಶ್ವ ಪರಿಸರ ದಿನದ ರಸಪ್ರಶ್ನೆಯನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ ಜೂನಿಯರ್ ವಿಭಾಗ, ಸೀನಿಯರ್ ವಿಭಾಗ ಹಾಗೂ ಸಾರ್ವಜನಿಕ ವಿಭಾಗದಲ್ಲಿ ರಸಪ್ರಶ್ನೆ ಸ್ಪರ್ಧೆ ನಡೆಯಿತು. ಹಲವಾರು ಮಂದಿ ಆಸಕ್ತಿಯಿಂದಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಇದಲ್ಲದೆ ಗ್ರಾಹಕರಿಗೆ ಜಾನಪದ ಹಾಡುಗಳು ಮತ್ತಷ್ಟು ಮನೋರಂಜನೆ ನೀಡಿತು. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ, ನಾವು ನಿಟ್ಟ ನಿಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ, ನಾವು ನಿಟ್ಟ ನಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಸೂರ್ಯನ ಬೆಳಕಿಗೆ ಚೇತನ, ಮಳೆಯ ಹನಿಗೆ ರೋಮಾಂಚನ. ಸೂರ್ಯನ ಬೆಳಕಿಗೆ ಚೇತನ, ಮಳೆಯ ಹನಿಗೆ ರೋಮಾಂಚನ. ಹರೆಯ ಸೊಬಗಿಗೆ ಬೆರಗಾಗುತ್ತ ನಡೆ ಸಂಭ್ರಮವು ಬದುಕು ಕ್ಷಣ ಕ್ಷಣ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ, ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಅಲ್ಲದೆ ಸಿಟಿ ಸೆಂಟರ್ನಲ್ಲಿ 3,000 ರೂಪಾಯಿ ಮತ್ತು ಹೆಚ್ಚಿನ ಶಾಪಿಂಗ್ ಮಾಡುವ ಗ್ರಾಹಕರಿಗೆ ಸ್ಪಿನ್ನಿಂಗ್ ದಿ ಸ್ಪಿನ್ನರ್ನಡಿ ಅದೃಷ್ಟ ಕೂಪನ್ ಪಡೆದುಕೊಳ್ಳುವ ಅವಕಾಶವಿತ್ತು. ಇದಲ್ಲದೆ ಉತ್ಸವದ ಸಂದರ್ಭ ಶಾಪಿಂಗ್ ಮಾಡುವ ಗ್ರಾಹಕರಿಗೆ 4 ದ್ವಿಚಕ್ರ ವಾಹನಗಳನ್ನು ಗೆಲ್ಲುವ ಅವಕಾಶವಿದೆ. ರೆನಾಲ್ಟ್ ಕಿಡ್ ಅನ್ನ ಬಂಪರ್ ಬಹುಮಾನವಾಗಿ ಗೆಲ್ಲಲು ಅವಕಾಶವಿದೆ. ಪ್ರತಿದಿನ ಗಿಫ್ಟ್ ವೋಚರ್ ಪಡೆಯುವ ಮತ್ತು ವಾರಕ್ಕೊಮ್ಮೆ ವಿಶೇಷ ಉಡುಗೊರೆ ಗೆಲ್ಲುವ ಅವಕಾಶವಿದೆ. ಮೇ 19ರಿಂದ ಆರಂಭಗೊಂಡ ಸಿಟಿ ಸೆಂಟರ್ನಲ್ಲಿ ಶಾಪಿಂಗ್ ಉತ್ಸವ ಜೂನ್ 30ರ ತನಕ ನಡೆಯಲಿದೆ. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.